ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇನ್ನೇನು ಮಳೆಗಾಲ ಬಂದುಬಿಟ್ಟು ಮಳೆಗಾಲಕ್ಕೆ ಏನಾದರೂ ಸ್ಪೆಷಲ್ ಆಗಿ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಳೆಗಾಲಕ್ಕೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ಹಪ್ಪಳ ಸಂಡಿಗೆ ಹೆಚ್ಚಾಗಿ ಮಾಡಿರ್ತಾರೆ. ನಾವು ಕೂಡ ಇವತ್ತು ಹಪ್ಪಳ ಮಾಡೋಣ. ಯಾವುದ್ರದ್ದು ಹಪ್ಪಳ ಅಂತ ಹೇಳಿದ್ರೆ ಹಲಸಿನಕಾಯಿ ಹಪ್ಪಳ ಮಾಡೋಣ. ತುಂಬಾ ಚೆನ್ನಾಗಾಗುತ್ತೆ. ಇದು ತುಂಬ ಈಸಿ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಇದೆ, ಒಬ್ಬೊಬ್ಬರಿಂದ ಆಗೋದಲ್ಲ. ಮನೆಯಲ್ಲಿ ತುಂಬ ಜನ ಇದ್ದರೆ ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ಬೋದು. ಯಾವ ರೀತಿ ಮಾಡೋದು, ಅದಕ್ಕೆ ಏನೇನು ಎಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲಸಿನಕಾಯಿ ಹಪ್ಪಳ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹಲಸಿನಕಾಯಿನ ತೊಗೊಂಡಿದ್ದೀನಿ. 2 ಹಲಸಿನಕಾಯಿದು ಹಪ್ಪಳ ಮಾಡ್ತಾಯಿದ್ದೀವಿ ನಾವಿಲ್ಲಿ. ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಇದರಲ್ಲಿ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಇವಾಗ ಒಟ್ಟಿಗೆ ಇದೆ, ಎಲ್ಲ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಬೀಜ ಎಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಳ್ಬೇಕು. ಒಂದು ಸೈಡ್ ನಾನಿಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಇನ್ನು ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀವಿ, ಒಲೆ ಮೇಲೆ ಇಟ್ಟಿದ್ದೀವಿ. ಒಂದು ಕಾಟನ್ ಬಟ್ಟೆಯನ್ನು ಹಾಕಿಬಿಟ್ಟು ಅದರೊಳಗಡೆ ಇಡಬೇಕು. ಯಾಕಂತ ಹೇಳಿದ್ರೆ ಇಲ್ಲ ಅಂದರೆ ಇದು ನೀರೆಲ್ಲ ಎಳ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಬಟ್ಟೆಯಲ್ಲಿ ಹಾಕಿ ಇಡುವಂಥದ್ದು. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ರುಬ್ಬೋವಾಗ ಹಾಗೇ ರುಬ್ಕೊಳ್ಬೇಕು. ನಾವು ಬೇಯಕ್ಕಿಡುವಾಗ ಇಡ್ಲಿ ಪಾತ್ರೆ ಏನಿದೆ ಆ ಪಾತ್ರೆಯಲ್ಲಿ ಬೇಯಕ್ಕಿಡುವಂಥದ್ದು. ಕೆಳಗಡೆ ಇದರಲ್ಲಿ ನೀರಿದೆ, ಅದಕ್ಕೋಸ್ಕರ ಬಟ್ಟೆ ಹಾಕಿ ಇದನ್ನು ಬೇಯಕ್ಕೆ ಇಟ್ಟಿರುವಂಥದ್ದು. ಇದಿವಾಗ ಬೆಂದಿದೆ. ಸುಮಾರು 20ರಿಂದ 25 ನಿಮಿಷಗಳ ಕಾಲ ಇದು ಬೆಂದಿದೆ. ಇದನ್ನು ಇವಾಗ ನಾವು ರುಬ್ಬಕ್ಕೆ ಹಾಕೊಳ್ಳೋಣ. 20ರಿಂದ 25 ನಿಮಿಷಗಳ ಕಾಲ ಇದು ಬೆಂದರೆ ಸಾಕು. ಚೆನ್ನಾಗಿ ಬೆಂದಿದೆ, ರುಬ್ಬಕ್ಕೆ ಹಾಕೊಳ್ಳೋಣ ಇದನ್ನು ಇವಾಗ. ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ನಾವು. ಆನಂತರ ಸ್ವಲ್ಪ ಕಲರ್ಗೋಸ್ಕರ ಅರಶಿನ ಹಾಕ್ತಾ ಇದ್ದೀವಿ. 1/4 ಟೇಬಲ್ ಸ್ಪೂನಷ್ಟು ಸಾಕು. 2 ಹಲಸಿನಕಾಯಿಗಾದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೊಳ್ಳಿ, ಸಣ್ಣ ಸ್ಪೂನಲ್ಲಿ. ನೆಕ್ಸ್ಟ್ ಇವಾಗ ನಾವು ಅಚ್ಕಾರದ ಪುಡಿ ಹಾಕ್ತಾ ಇದ್ದೀವಿ. ಹಾಗೆ ಇದಕ್ಕೆ ನಾವು ಹಿಂಗು ಹಾಕ್ತಾ ಇದ್ದೀವಿ. 1/4 ಟೇಬಲ್ ಸ್ಪೂನಷ್ಟು ಹಿಂಗು ಸಾಕು. ಇದನ್ನ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಅಂದರೆ ರುಬ್ಕೊಳ್ಬೇಕು. ನಾವಿಲ್ಲಿ ಗುದ್ದಿ ಇದನ್ನು ಪುಡಿ ಮಾಡ್ತಾ ಇದ್ದೀವಿ. ಕಲ್ಲಿಂದ ರುಬ್ಲು ಕೊಡಬಹುದು ಇದನ್ನು, ಬಟ್ ನಾವಿಲ್ಲಿ ಕುಟ್ಟಿ ಇದನ್ನು ಪುಡಿ ಮಾಡ್ತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ನಾವು ಮಳೆಗಾಲಕ್ಕೆ ಮಾಡಿಟ್ರೆ ತುಂಬಾ ಚೆನ್ನಾಗಾಗುತ್ತೆ. ಹಲಸಿನಕಾಯಿ ಹಪ್ಪಳ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಂಬಾ ಬಿಸಿಲಿತ್ತು ಇವತ್ತು. ಮನೆಯಲ್ಲೂ ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇದ್ವಿ. ಸೊ ಹಪ್ಪಳ ಹಾಕೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಹಪ್ಪಳ ಹಾಕ್ತಾ ಇದ್ದೀವಿ. ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ತುಂಬ ನೈಸ್ ಆಗಬೇಕು, ಅದು ತುಂಡಾಗಿ ಇರಬಾರ್ದು. ನೋಡಿ, ಇದು ಚೆನ್ನಾಗಿ ನೈಸ್ ಆಗ್ತಾ ಬಂತು. ಇದಕ್ಕೆ ಒಂದು ಚೂರು ನೀರು ಹಾಕ್ಕೊಳ್ಬಾರ್ದು, ಹಾಗೆ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಒಂಚೂರು ನೀರು ಹಾಕ್ಕೊಳ್ಬಾರ್ದು. ಅದಕ್ಕೋಸ್ಕರನೇ ಬೇಯಕ್ಕಿಡುವಾಗ ಕೂಡ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿ ನಾವು ಇಡುವಂಥದ್ದು. ಇದಕ್ಕೆ ನೀರು ಸ್ವಲ್ಪನೂ ಕೂಡ ತಾಗಬಾರ್ದು ಅಂತ, ಇಲ್ಲಾಂದರೆ ಆವಿ ಇದಕ್ಕೆ ತಾಗುತ್ತೆ. ಅದಕ್ಕೋಸ್ಕರ ನಾವು ಕಾಟನ್ ಬಟ್ಟೆಯಲ್ಲಿ ಹಾಕಿ ಇದನ್ನು ಬೇಯಕ್ಕೆ ಇಟ್ಟಿರುವಂಥದ್ದು. ಇದಿವಾಗ ನಾವು ಒಂದ್ಸಲ ರುಬ್ಬಿ ಇಟ್ಕೊಂಡಂತಹ ಮಿಶ್ರಣ. ಇದಕ್ಕೆ ಇವಾಗ ನಾವು ಎಳ್ಳು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಹಾಕಿದ್ದೀನಿ. 2 ಹಲಸಿನ ಹಣ್ಣಿಗೆ ನೀವು ಹಲಸಿನಕಾಯಿಗೆ 3ರಿಂದ 4 ಟೇಬಲ್ ಸ್ಪೂನು ಎಳ್ಳು ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ರುಬ್ಬಿ ಮಾಡ್ತಾಯಿದ್ದೀನಿ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಇದೆ ಮಿಶ್ರಣ. ಇದನ್ನು ಇವಾಗ ಮಾಡ್ಕೊಳ್ಳೋಣ. ಈ ಥರ ಪೇಪರ್ಗೆ ಕೂಡ ಈ ಥರ ಆಯಿಲ್ ಹಚ್ಕೊಳ್ಬೇಕು, ಮತ್ತು ಕೈಗೆ ಕೂಡ ಆಯಿಲ್ ಹಚ್ಕೊಳ್ಬೇಕು. ಈ ಥರ ಉಂಡೆ ಮಾಡಿ ಈ ಥರ ಇಟ್ಟು ಇನ್ನೊಂದು ಪೇಪರ್ಗೆ ಕೂಡ ಹಾಗೆ ಆಯಿಲ್ ಹಚ್ಕೊಳ್ಬೇಕು. ಪಾತ್ರೆ ಇದ್ದರೆ ಪಾತ್ರೆನ ಸಹಾಯದಿಂದ ಕೂಡ ಒತ್ಬೋದು, ಕೈಯಲ್ಲಿ ಕೂಡ ಒತ್ಬೋದು. ನಾನೊಂದು ಬಟ್ಲು ತೊಗೊಂಡಿದ್ದೀನಿ. ಇಲ್ಲಿ ಈ ರೀತಿಯಾಗಿ ರೌಂಡಾಗಿ ಪ್ರೆಸ್ ಮಾಡಬೇಕು. ಮತ್ತು ಕೈಯಲ್ಲಿ ಕೂಡ ನೀವು ಇದೇ ರೀತಿಯಾಗಿ ರೌಂಡ್ ಶೇಪ್ ತರ್ಬೋದು. ನೋಡಿ, ಇದೇ ರೀತಿಯಾಗಿ ಎಷ್ಟು ತೆಳುಗಾಗುತ್ತೆ ಅಷ್ಟು ತೆಳುಗೆ ಮಾಡಬೇಕು. ತೆಳು ಮಾಡಿದ್ರೇ ಚೆನ್ನಾಗಾಗುತ್ತೆ. ನೋಡಿ, ಇದೇ ರೀತಿಯಾಗಿ ರೌಂಡ್ ಶೇಪ್ ಮಾಡಬೇಕು. ಕ್ಲೀನಾಗಿ ಬರುತ್ತೆ ಇದು. ಆಯಿಲ್ ಹಚ್ಚಿರೋದ್ರಿಂದ ನೀಟಾಗಿ ಬರುತ್ತೆ. ಇನ್ನು ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ಈ ಥರ ನಾವೇನು ತಟ್ಟಿದ್ದೀವಿ ನೋಡಿ, ಅದನ್ನು ಹೀಗೆ ಚಾಪೆ ಮೇಲೆ ಹಾಕಿಬಿಟ್ಟು ಪ್ಲಾಸ್ಟಿಕ್ ಕವರ್ನ ನಿಧಾನಕ್ಕೆ ಹೀಗೆ ತೆಗೆದ್ರೆ ಆಯಿತು.
ಆಯಿತು ನೋಡಿ, ಇದು ಚೆನ್ನಾಗಿ ಒಣಗಬೇಕು. ಒಂದು 2-3 ಬಿಸಿಲಿಗಾದರೂ ಚೆನ್ನಾಗಿ ಒಣಗಬೇಕು, ಇಲ್ಲಾಂದರೆ ಹಾಳಾಗುತ್ತೆ, ನಾವು ತೆಗೆದಿಡೋಕ್ಕಾಗಲ್ಲ. ನೆಕ್ಸ್ಟ್ ನೋಡೋಣ, ಇನ್ನು ಇದೇ ರೀತಿಯಾಗಿ ಎಲ್ಲ ಮಾಡ್ತಾ ಹೋದರೆ ಆಯಿತು. ಇದು ಸ್ವಲ್ಪ ಒಣಗಿದ ಮೇಲೆ ಇದನ್ನು ಮಗುಚಿ ಹಾಕಬೇಕು. ನೋಡಿ, ಈ ಥರ ಮೆಲ್ಲಗೆ ತೆಗೆದು ಈ ಥರ ಮಗುಚಿ ಹಾಕಬೇಕು. ಎರಡೂ ಸೈಡ್ ಕೂಡ ಇದು ಚೆನ್ನಾಗಿ ಒಣಗಬೇಕು. ಎಸ್ ಫ್ರೆಂಡ್ಸ್, ಇಷ್ಟು ಹಪ್ಪಳ ಹಾಕಿ ಆಯಿತು ನಮ್ಮದು. ಒಂದು ಹತ್ರ 100 ಹಪ್ಪಳ ತನಕ ಆಯಿತು. 2 ಹಲಸಿನಕಾಯಿದು ಹಾಕಿದ್ದಷ್ಟೇ ಸಾಕಾಗುತ್ತೆ. ನೋಡೋವಾಗ ಮಾತ್ರ ಗೊತ್ತಾಗ್ತಾ ಇಲ್ಲ, ಒಂದು 10-20 ಆಗಿರೋ ಥರ ಕಾಣಿಸ್ತಾ ಇದೆ. ಬಟ್ ಇದರಲ್ಲಿ ಒಂದು 80-90 ಹಪ್ಪಳ ತನಕ ಇದೆ. ಎಸ್, ನೋಡಿದ್ರಲ್ವ ಹಲಸಿನಕಾಯಿ ಹಪ್ಪಳನ ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ. ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ಕೂಡ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಹಲವಾರು ವಿಧದಲ್ಲಿ ಹಪ್ಪಳಗಳನ್ನು ಮಾಡ್ತಾರೆ. ಹಲಸಿನಕಾಯಿ ಹಪ್ಪಳ ಕೂಡ ಒಂದು ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋನಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.